ಮೈಸೂರು ಬೆಂಗಳೂರು ಕಂಪೇರ್ ಮಾಡಿದ್ರೆ ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರಾತ್ರಿ 11 ಅಲ್ಲ 12 1 ಗಂಟೆ ಆದ್ರೂ ಕೂಡ ಜನರಿಗೆ ಓಡಾಡಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಹೋಟೆಲ್ ಉದ್ಯಮಕ್ಕೂ ಕೂಡ ಅಲ್ಲಿ ಬಹಳ ಅನುಕೂಲಕರವಾದಂಥ ವಾತಾವರಣ ಇರ್ತದೆ, ಬೆಂಗಳೂರಿನಲ್ಲೂ ಕೂಡ. ಆದರೆ ಮಂಗಳೂರಲ್ಲಿ ಏನಾಗಿದೆ, ಬಹಳ ಮುಖ್ಯವಾಗಿ ರಾತ್ರಿ 10 ಗಂಟೆ ಆಗ್ತಾ ಇದ್ದ ಹಾಗೆ 11 ಗಂಟೆ ಕಂಪ್ಲೀಟ್ ಬಂದ್. ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ಅದೊಂದು ದೊಡ್ಡ ಲಾಸ್ ಮಾಡಬೇಕಾಗುತ್ತೆ. ಅದು ನಮ್ಗೆ ಆಕ್ಚುಲಿ ಹೋದ ಲಾಕ್ಡೌನ್ ಆದ ಮೇಲೆ ನಮ್ಗೆ 9 ಗಂಟೆವರೆಗೆ ಡೆಲಿವರಿ ಟೈಮ್ ಕೊಟ್ಟಿದ್ರು. ಅದು ಯೂಶುವಲಿ ಏನಾಗುತ್ತೆ ಅಂದ್ರೆ ನಮ್ದು ರೆಸ್ಟೋರೆಂಟ್ ಸ್ಟಾರ್ಟ್ ಆಗುವಾಗ ಸಂಜೆ ಹೊತ್ತು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸಂಜೆ 7ರಿಂದ 9 ಗಂಟೆ 2 ಗಂಟೆ ನಾವು ರೆಸ್ಟೋರೆಂಟ್ ಓಪನ್ ಇಟ್ಟು ನಮ್ಗೆ ಹೆಚ್ಚು ಏನು ಅದ್ರ ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಮಂಗಳೂರಿನವರು ಅಂದ್ರೆ ಆಸ್ ಫಾರ್ ಆಸ್ ಐ ನೋ ಯಾರಿಗೂ ಅಷ್ಟೇನು ಏನು ಪ್ರಾಬ್ಲಮ್ ಇಲ್ಲ. 11 ಅಂದ್ರೆ 11 ಗಂಟೆಗೆ ಕೊಟ್ಟಿದ್ದಾರೆ ಲಾಸ್ಟ್ ಎಲ್ಲ ಕ್ಲೋಸ್ ಮಾಡ್ಬೇಕಂತ. ಆದ್ರೂ ನಾವು ಸೇಫರ್ ಸೈಡ್ಗೆ ಒಂದು 11 ಗಂಟೆಗೆ ನಾವು ಕ್ಲೋಸ್ ಮಾಡ್ತೀವಿ. ಆದ್ರೆ ನೀವು ಹೇಳುದು ಸರಿ, ಅಂದ್ರೆ ಇಫ್ ನಮ್ಗೆ DC ಅವರು ಇಲ್ಲದ್ರೆ ಯಾರಾದ್ರೂ ನಮ್ಗೆ ಏನೋ ಸ್ಟೇಟ್ ಗವರ್ಮೆಂಟ್ ನಮ್ಗೆ ಪ್ರೋತ್ಸಾಹ ಮಾಡಿದ್ರೆ, ಅಂದ್ರೆ ನೀವು ಸ್ವಲ್ಪ ನೈಟ್ ಲೈಫ್ ಸ್ವಲ್ಪ ನೀವು ಎನ್ಕರೇಜ್ ಮಾಡ್ಬೇಕು, ಇಲ್ಲ ಅಥವಾ ಅಂದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ಹೋಟೆಲ್ ನಾವು ರೆಡಿ ಇದ್ದೀವಿ. ಆದ್ರೆ ಗವರ್ಮೆಂಟ್ ಗೆ ಅವರವರ ಸಮಸ್ಯೆ ಇರ್ಬೋದು, ಅವರವರ ಕಾರಣ ಇರ್ಬೋದು. ಬಹಳ ಜನ ಗೋವಾಕ್ಕೆ ಹೋದವರು ಹೇಳ್ತಾರೆ, ಅಲ್ಲಪ್ಪ 11 ಗಂಟೆ ರಾತ್ರಿ ನಾವು ಕಡಲ ತೀರದಲ್ಲಿ ಇದ್ರೂ ಕೂಡ ಏನು ಹೇಳು, ಅಲ್ಲಿ ಸಾಯೋದಿಲ್ವ ನಾವು, ಕಡಲ ತೀರ ಯಾಕೆ ಯಾರು 7 ಗಂಟೆಗೆ ಓಡಿಸ್ತಾರೆ ಪೊಲೀಸರು ಅಂತ. ಅಂದ್ರೆ ಪ್ರವಾಸೋದ್ಯಮಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋದೇ, ಡಿಸ್ಟ್ರಿಕ್ಟ್ ಅಂತಲ್ಲ, ಒಂದು ಅಡ್ಮಿನಿಸ್ಟ್ರೇಷನ್ ಮಟ್ಟದಲ್ಲಿ ಒಂದಷ್ಟು ಪ್ಲಾನಿಂಗ್ ಆಗ್ತಾ ಇದೆ. ಬಹಳ ಈಗಿನ ಏನು ಜಿಲ್ಲಾಡಳಿತ ಇದೆ, ಈಗ ಏನು ಆಗಬೇಕು ಅಂತ ಹೇಳಿ ಸರ್, ಆಗಬೇಕು ಮತ್ತೆ ಆಗ್ಲಿಕ್ಕೆ ಅಂತೇಳಿ ಬಹಳ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕೂಗದೇ ಇದ್ರೆ ಮಗು, ಕೂಗದೇ ಇದ್ರೆ ತಾಯಿ ಹಾಲು ಕೊಡೋದಿಲ್ಲ. ರಿವರ್ ಫೆಸ್ಟಿವಲ್ ಮಾಡಿದ್ರು, ಬೀಚ್ ಫೆಸ್ಟಿವಲ್ ಅಲ್ಲ. ದೆನ್ ಮೇನ್ ಥಿಂಗ್ ಏನ್ ಬೇಕಂದ್ರೆ ಬೀಚ್ ಗಳಲ್ಲಿ ಇವಾಗ ನಂಗೆ ಗೊತ್ತಿರುವಷ್ಟು ಐ ಥಿಂಕ್ 7 ಗಂಟೆ ಅಥವಾ ಸಂಜೆ 8 ಗಂಟೆ ಅದು ಲಾಸ್ಟ್ ಹೊತ್ತು, ಅಂದ್ರೆ ಟೂರಿಸ್ಟ್ ಅಥವಾ ನಮ್ಗೆ ಯಾರಾದ್ರೂ ಹೋಗ್ಲಿಕ್ಕೆ ನಾವು ಅದನ್ನ ಒಂದು 9:30 10 ಗಂಟೆವರೆಗೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಅದಕ್ಕೆ ಗವರ್ಮೆಂಟ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು. ನಮ್ದು ಟೂರಿಸಂ ನನ್ನ ಪ್ರಕಾರ 30 to 40%. ಎಸ್ ಅಬ್ಸಲ್ಯೂಟ್ಲಿ, ನೀವು ಹೇಳಿದ್ದು ಕರೆಕ್ಟ್. ಇನ್ಕ್ಲೂಡಿಂಗ್ ನಮ್ಮ ಕೇರಳದಲ್ಲಿ ಫ್ಯೂ ಸಿಟೀಸ್ ಇದೆ, ಹಾಗಾಗಿ ನಮ್ ಇವನ್ ತಮಿಳ್ನಾಡು ಫ್ಯೂ ಪ್ಲೇಸ್ ಲೈಕ್ ಚೆನ್ನೈ ಎಲ್ಲ ಇಟ್ ಇಸ್ ಓಪನ್ ಲೇಟ್. ಎಸ್ Hotel lover, I personally feel hotels will be more than happy.